ಮೀನು ಕೃಷಿಕರ ದಿನಾಚರಣೆಯ ಅಂಗವಾಗಿ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಹಾಗೂ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಇವುಗಳ ವತಿಯಿಂದ ಮೂಡಬಿದ್ರಿಯ ಶ್ರೀರಾಜ್ ಕೊಟ್ಟಾರಿಬೆಟ್ಟು ಪಣಪಿಲ ಇಲ್ಲಿ ಮೀನು ಕೃಷಿಯ ಕುರಿತು ತರಬೇತಿ ಹಾಗೂ ಕ್ಷೇತ್ರೋತ್ಸವ ಮತ್ತು ಮಾರಾಟ ಕಾರ್ಯಕ್ರಮ ಶನಿವಾರ ನಡೆಯಿತು. ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ರಮೇಶ್ ಟಿಜೆ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಮೀನು ಕೃಷಿ ಲಾಭದಾಯಕ ಕೃಷಿಯಾಗಿದ್ದು ಬೆಳವಣಿಗೆಯನ್ನು ಕಾಣ್ತಾ ಇದೆ. ರೈತರ ಆದಾಯ ದ್ವಿಗುಣ ಮಾಡಲು ಭತ್ತದ ಕೃಷಿಯಿಂದ ಸಾಧ್ಯವಿಲ್ಲ. ಪ್ರಾಣಿಗಳ ಸಾಕಾಣಿಕೆಯಿಂದ 5ರಿಂದ 6 ಪಟ್ಟು ಲಾಭ ದೊರಕ್ತಾ ಇದ್ದು, ಅದರಲ್ಲೂ ಸಮಗ್ರ ಮೀನು ಕೃಷಿಯನ್ನು ಮಾಡಿ ಅದರಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಕೆ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಿದೆ ಎಂದು ಹೇಳಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆವಿಕೆಯ ಮೀನುಗಾರಿಕಾ ವಿಜ್ಞಾನಿ ಡಾಕ್ಟರ್ ಚೇತನ್, ವಿಜ್ಞಾನಿ ಡಾಕ್ಟರ್ ಕೇದಾರನಾಥ, ಕೃಷಿ ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ, ದರೆಗುಡ್ಡೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ತುಳಸಿ, ಹರಿಯಪ್ಪ ಕೋಟ್ಯಾನ್, ಕೃಷಿ ವಿಜ್ಞಾನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರತಿ ಸಾರಿ ನದಿ ತರೋದು ಮಾಡೋದು ಬಹಳ ಕಷ್ಟ ಆಗ್ತದೆ. ಈಗೆಲ್ಲ ಎಷ್ಟು ಬೆಳವಣಿಗೆ ಆಗಿದೆ ಅಂದರೆ ಮೀನುಗಾರಿಕೆ ಕ್ಷೇತ್ರ ಬಹಳಷ್ಟು ಬೆಳವಣಿಗೆ ಆಗಿದೆ. ಯಾಕಂದರೆ ಇದಕ್ಕೆ ಪ್ರಮುಖ ಕಾರಣ ಒಳ್ಳೆಯ ಉತ್ತಮ ಗುಣಮಟ್ಟದ ಮರಿಗಳು ಉತ್ಪಾದನೆ ಆಗ್ತಾ ಇದ್ದಾರೆ ಗ್ಯಾಸಿನ ಮುಖಾಂತರ. ಅದೊಂದು. ಮತ್ತು ಹೊಸ ತಂತ್ರಜ್ಞಾನಗಳು ಸಾಕಷ್ಟು ಬಂದಿದೆ. ಅದರಿಂದ ಸಾಕಷ್ಟು ಈಗ ನಮ್ಮ ಕೇಂದ್ರ ಸರ್ಕಾರವೂ ಸಹ ಮೀನುಗಾರಿಕೆ ಕ್ಷೇತ್ರಕ್ಕೆ ಸಾಕಷ್ಟು ಒಂದು ಆದ್ಯತೆ ಕೊಟ್ಟು ಈ ಪ್ರಧಾನಮಂತ್ರಿ ಸಂಪದ ಯೋಜನೆಯಲ್ಲಿ 20,000 ಕೋಟಿಯನ್ನು 2019-20 ನಮ್ಮ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಅದನ್ನು 2020-2025 ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ 20,000 ಕೋಟಿ ಹಣನ ಬಿಡುಗಡೆ ಮಾಡಿದ್ದಾರೆ. ಅದು ಇದೆ. ಅದಕ್ಕೆ ಈಗ ನಾನು ಹೆಚ್ಚು ಕೇಳೋದಂದ್ರೆ, ಮೀನು ಒಳ್ಳೆ ಒಂದು ಉತ್ತಮ ಗುಣಮಟ್ಟದ ಆಹಾರ. ಗೊತ್ತಿರ್ಬೋದು ನಿಮಗೆ, ಈ ಕೋವಿಡ್ ಬಂದಾಗ ಹೆಚ್ಚು ಒತ್ತು ಕೊಟ್ಟಿದೆ ಅಂದರೆ ಒಳ್ಳೆ ಪೌಷ್ಟಿಕ ಆಹಾರ. ಅದರಲ್ಲಿ ಕೋಳಿ ಮೊಟ್ಟೆ ಮತ್ತು ಅಣಬೆ ಮತ್ತು ಅದು ಮೀನು. ಯಾಕೆ ಮೀನು ಮತ್ತು ಬೇರೆ ಒಂದು ಮಾಂಸ ಕೊಡಿಸಿದಾಗ ಕಡಿಮೆ ಹೆಚ್ಚು ಸಿಗ್ತಕ್ಕಂಥ ಒಂದು ಪೌಷ್ಟಿಕ ಆಹಾರ. ಇದರ ಸೇವನೆಯಿಂದ ಹಲವಾರು